ಹಲೋ ನಮಸ್ಕಾರ, ನಾನು ನಿನ್ನ ಪ್ರೀತಿಯ ನಿಶಿತಾ. ನಮ್ಮ ಹೊಸ ಯೂಟ್ಯೂಬ್ ಚಾನೆಲ್ ಬನ್ಸ್ ಫ್ಯಾಮಿಲಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಹೊಸ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇವತ್ತು ನಾವು ನಿಮಗೋಸ್ಕರ ಹೊಸದಾಗಿ ಒಂದು ಸಾಂಪ್ರದಾಯಿಕ ಫುಡ್ ರೆಸಿಪಿಯನ್ನು ತಯಾರು ಮಾಡಲಿದ್ದೇವೆ. ಎಲ್ಲರಿಗೂ ತಿಳಿದಿರುವ ಹಾಗೆ ಈ ತಿಂಗಳು ಶ್ರಾವಣ ಮಾಸ ಅಂದರೆ ತುಳುವಿನಲ್ಲಿ ಆಟಿ ತಿಂಗಳು. ಈ ತಿಂಗಳು ಅತಿ ಹೆಚ್ಚಾಗಿ ಸಾಂಪ್ರದಾಯಿಕ ತಿಂಡಿಗಳನ್ನು ಮಾಡುತ್ತಾರೆ. ಹಾಗಾಗಿ ನಾನು ನಿಮಗೋಸ್ಕರ ಇವತ್ತೊಂದು ಹೊಸ ರೀತಿಯ ಸಾಂಪ್ರದಾಯಿಕ ತಿಂಡಿಯನ್ನು ಮಾಡಲು ಸಿದ್ಧವಾಗಿರುತ್ತೇನೆ. ನೋಡಿ ನನ್ನ ಕೈಯಲ್ಲಿ ಸೌತೆಕಾಯಿ. ಈಗ ನಾನು ಸೌತೆಕಾಯಿಯಲ್ಲಿ ಒಂದು ಹೊಸ ರೀತಿಯ ಸಾಂಪ್ರದಾಯಿಕ ತಿಂಡಿಯನ್ನು ಮಾಡಲು ರೆಡಿ. ಮೊದಲನೇದಾಗಿ ಸೌತೆಕಾಯಿಯನ್ನು ಚೆನ್ನಾಗಿ ತೊಳಿಬೇಕು. ತೊಳೆದ ನಂತರ ಸೌತೆಕಾಯಿಯನ್ನು ನಡುಭಾಗ ಮಾಡಿ ಅದರೊಳಗಿರುವ ಬೀಜವನ್ನು ತೆಗೆಯಬೇಕು. ಹೀಗೆ ನೋಡಿ, ಚೆನ್ನಾಗಿ ಎಲ್ಲ ಬೀಜಗಳು ಚೆನ್ನಾಗಿ ಹೋಗಬೇಕು. ಹೀಗೆ ತೆಗೆದು ಒಂದು ಬೀಜ ಕೂಡ ಅದರೊಳಗೆ ಉಳಿಯಬಾರದು, ಯಾಕಂದರೆ ನಮಗೆ ಕಹಿಯ ಟೇಸ್ಟ್ ಉಂಟಾಗಬಹುದು. ಈಗ ಅದಾದಮೇಲೆ ಸೌತೆಕಾಯಿಯನ್ನು ಚೆನ್ನಾಗಿ ತೊಳೆಯಬೇಕು. ಪುನಃ ತೊಳೆದು ಈಗ ರೆಡಿಯಾಗಿದೆ. ಈಗ ತೊಳೆದ ನಂತರ ಸೌತೆಕಾಯಿಯನ್ನು ಹೀಗೆ ತುರಿಯಬೇಕು. ತುರಿಯುವಾಗ ಆದಷ್ಟು ಜಾಗ್ರತೆಯಿಂದ ಮೆಲ್ಲನೆ ತುರಿಯಬೇಕು. ನಮಗೆ ಅದರ ಸೈಡಿನ ಚಿಪ್ ಉಂಟಲ್ಲ, ಅದು ಭಾಗವಾಗಿ ಬರಬಹುದು. ಹಾಗಾಗಿ ಆದಷ್ಟು ಮೆಲ್ಲನೆ ಚೆನ್ನಾಗಿ ತುರಿಯಿರಿ. ಹೀಗೆ ಜಾಗ್ರತೆಯಿಂದ ತುರಿಬೇಕು, ಆದಷ್ಟು ಮೆಲ್ಲನೆ. ನೋಡಿ, ಲಾಸ್ಟ್ ಆಗುವಾಗ ಸೈಡಲ್ಲಿ ಇರುವುದನ್ನೆಲ್ಲ ಚೆನ್ನಾಗಿ ತುರಿಯಿರಿ. ಈಗ ನಮಗೆ ಸೌತೆಕಾಯಿ ತುರಿದು ಆಗಿದೆ. ಇನ್ನು ತೆಂಗಿನಕಾಯಿಯನ್ನು ತುರಿಯಬೇಕು. ತೆಂಗಿನಕಾಯಿ ಕೂಡ ಹಾಗೆ ಆದಷ್ಟು ಮೆಲ್ಲನೆ ಜಾಗ್ರತೆಯಿಂದ ತುರಿಯಬೇಕು. ಹೀಗೆ ಚೆನ್ನಾಗಿ ತುರಿಯಬೇಕು, ಮೆಲ್ಲನೆ ತುರಿಯಬೇಕು. ಅದರ ಸೈಡಿನ ತುಂಡು ಬೀಳಬಾರದು. ಹಾಗೆ ಆದರೆ ಕೆಲವೊಮ್ಮೆ ಬೀಳ್ತದೆ, ನನ್ನದರಲ್ಲಿ ಕೂಡ ಸ್ವಲ್ಪ ಬಿದ್ದಿದೆ. ಹಾಗಾಗಿ ಅದನ್ನು ಈಗ ಸೈಡಲ್ಲಿಡೋಣ. ಅದು ನಮಗೆ ಬೇಡ, ಅದನ್ನು ಬಿಸಾಡ ಮತ್ತು ಯಾವುದಾದರೂ ಇದಕ್ಕೆ ಬೇಕಾದರೆ ಹಿಂದೆ ಹಾಕ್ಬೋದು. ಅದು ಇದಕ್ಕೆ ನಮಗೆ ಬೇಡ, ಯಾಕಂದರೆ ಅದು ತಿನ್ನುವಾಗ ನಮಗೆ ಬಾಳೆ ಸಿಗ್ತದೆ. ಈಗ ನೆಕ್ಸ್ಟ್ ನಾವು ಬೆಲ್ಲವನ್ನು ಹೀಗೆ ತುಂಡು ಮಾಡಿ ತೆಂಗಿನಕಾಯಿಯ ಜೊತೆ ಮಿಕ್ಸ್ ಮಾಡಬೇಕು. ಅದ ಮೇಲೆ ಅದನ್ನು ಆಗ ತುರಿದ ಸೌತೆಕಾಯಿಯ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮಗೆ ಈ ಸಿಹಿ ತಿಂಡಿಯನ್ನು ನಮಗೆ ಯಾವಾಗ ಬೇಕಾದರೂ ಹಾಗೆ ಮಾಡಲಿಕ್ಕೆ ಆಗುತ್ತಿಲ್ಲ. ಇದು ಶ್ರಾವಣ ಮಾಸದಲ್ಲಿ ಮಾತ್ರ ಮಾಡಬಹುದು, ಆಗ ಮಾತ್ರ ಇದಕ್ಕೆ ಒಳ್ಳೆಯ ರುಚಿ ಸಿಗ್ತದೆ. ಬೇರೆ ಟೈಮಲ್ಲಿ ಯಾರು ಮಾಡೋದಿಲ್ಲ. ನೋಡಿ, ಈಗ ನಮ್ಮ ಈ ಸೌತೆಕಾಯಿಯ ಸಿಹಿ ತಿಂಡಿ ರೆಡಿಯಾಗಿದೆ. ರೆಡಿಯಾಗಿ ಈಗ ತಿನ್ನುವ ಸಮಯ. ಈಗ ನಾವು ಎಲ್ಲರಿಗೆ ಕೊಟ್ಟು ತಿನ್ನಲು ಸಿದ್ಧವಾಗಿ ಕುಳಿತಿದ್ದೇವೆ. ನೋಡಿ, ಎಲ್ಲರೂ ಖುಷಿಯಿಂದ ತೆಗೆದುಕೊಳ್ತಿದ್ದಾರೆ. ನೋಡಿ, ಎಲ್ಲರೂ ತುಂಬ ಚೆನ್ನಾಗಿ ತಿಂತಿದ್ದಾರೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ನೋಡಿ, ತಿನ್ನಿ, ಟೇಸ್ಟ್ ಮಾಡಿ.